ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, SDM ಕಾಲೇಜು ಉಜಿರೆ. ನಮಸ್ಕಾರ. ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಕಟ್ಟಿ ಕಾಪಿಕಾಡ್. ನಮ್ಮ ಇವತ್ತಿನ ಮಾತುಕತೆ ಸ್ವಾವಲಂಬಿ ಮಂಗಳಮುಖಿಯರು ತಮ್ಮ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳುವ ಮೂಲಕ ಮತ್ತು ತಮ್ಮದೇ ಆದಂಥ ಒಂದು ಕಲಾ ಪ್ರಕಾರವನ್ನು ಸಾರ್ವಜನಿಕರಿಗೆ ಮತ್ತು ಸಾರ್ವಜನಿಕ ಪ್ರದೇಶಗಳಲ್ಲಿ ಕೊಡ್ತಾ ಆ ಮೂಲಕ ತಮ್ಮ ಬದುಕನ್ನು ಕಟ್ಟಿಕೊಳ್ತಾ ಇದ್ದಾರೆ. ಶ್ರೀ ಬ್ರಹ್ಮಲಿಂಗೇಶ್ವರ ಕಲಾಮಂಡಳಿಯ ಸದಸ್ಯರು, ಅದರಲ್ಲಿ ಆ ಒಂದು ತಂಡದ ನಾಯಕಿ ಮತ್ತು ಆ ತಂಡದ ಸದಸ್ಯರು ಇವತ್ತಿನ ನಮ್ಮ ಈ ಒಂದು ಮಾತುಕತೆಯಲ್ಲಿ ಭಾಗಿಯಾಗಿದ್ದಾರೆ. ದೀಪಿಕಾ ಅವರು, ಸುರೇಖಾ ಅವರು ಮತ್ತು ಶಿಲ್ಪಾ ಅವರು. ನಾನು 3 ಮಂದಿಯನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ಎಲ್ಲರಿಗೂ ಕೂಡ ಪ್ರೀತಿಯ ನಮಸ್ಕಾರಗಳು. ದೀಪಿಕಾ ಅವರು ಇದ್ದಾರೆ, ಜೊತೆಗೆ ಅವರು ಮಂಗಳಮುಖಿಯವರು, ಜೊತೆಗೆ ಸುರೇಖಾ ಅವರು ಈ ಒಂದು ಬ್ರಹ್ಮಲಿಂಗೇಶ್ವರ ಕಲಾಮಂಡಳಿಯ ನೇತೃತ್ವವನ್ನು ವಹಿಸಿರುವವರು. ದೀಪಿಕಾ ಅವರು ಅದರಲ್ಲಿ ಪ್ರಧಾನ ಕಲಾವಿದೆ ಆಗಿರುವವರು, ಜೊತೆಗೆ ಶಿಲ್ಪಾ ಅವರು ಕೂಡ ಈ ಒಂದು ತಂಡದಲ್ಲಿ ಪ್ರಧಾನ ಕಲಾವಿದೆ ಆಗಿರುವವರು, ಮಂಗಳಮುಖಿ ಆಗಿರುವವರು. ನಮ್ಮ ಸಮಾಜದಲ್ಲಿ ಸಾಮಾನ್ಯವಾಗಿ ಒಂದು ಅಭಿಪ್ರಾಯ ಇರುತ್ತೆ, ನಾವು ನೋಡ್ತೇವೆ, ಕೇಳ್ತೇವೆ. ಮಂಗಳಮುಖಿಯರು ಅಂತ ಹೇಳಿದ್ರೆ ಅವರು ದುಡಿಯುವುದಿಲ್ಲ ಅಂತ, ಮತ್ತು ಅವರು ಅವರು ಭಿಕ್ಷೆ ಬೇಡ್ತಾರೆ ಮತ್ತು ಸೆಕ್ಸ್ ವರ್ಕ್ ಮಾಡ್ತಾರೆ. ಸೊ ಇಷ್ಟು ಸಾಮಾನ್ಯವಾಗಿರುವಂಥ ಕಲ್ಪನೆಗಳು ಮತ್ತು ಲೆಕ್ಕಾಚಾರಗಳು. ಸೊ ಇಂತಹ ಸಂದರ್ಭದಲ್ಲಿ ಸಮಾಜ ಹೇಳ್ತಾ ಇರುತ್ತೆ, ಜನ ಹೇಳ್ತಾ ಇರ್ತಾರೆ, ಹೌದು ಅವರದೇ ಆದೊಂದು ದುಡಿಮೆಯಲ್ಲಿ, ಅವರದೇ ಆದೊಂದು ಸ್ವರೂಪದ ದುಡಿಮೆಯಲ್ಲಿ ಯಾಕೆ ತೊಡಗಿಕೊಳ್ಳಬಾರದು ಅಂತ. ಸೊ ಇಂತಹ ಸಂದರ್ಭದಲ್ಲಿ ಒಂದಷ್ಟು ಜನ ಪ್ರಯತ್ನ ಪಟ್ಟದ್ದು, ಒಂದಷ್ಟು ಮಂಗಳಮುಖಿಯರು ಪ್ರಯತ್ನ ಪಟ್ಟದ್ದು, ಒಂದಷ್ಟು ಸಂಘ ಸಂಸ್ಥೆಗಳು ಅವರಿಗೆ ಅವರ ಈ ಒಂದು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಅವರಿಗೆ ನೆರವಿಗೆ ಬರುವಂಥದ್ದೆಲ್ಲ ನಾವು ನೋಡ್ತಾ ಇದ್ದೇವೆ. ಇಂಥದಕ್ಕೆ ಎಲ್ಲದಕ್ಕೂ ಒಂದು ಉದಾಹರಣೆಯಾಗಿ, ಒಂದು ನಿದರ್ಶನವಾಗಿ, ಒಂದು ಸಾಕ್ಷಿಯಾಗಿ ನಮ್ಮ ಮುಂದೆ ಇರುವಂಥದ್ದು ಬ್ರಹ್ಮಲಿಂಗೇಶ್ವರ ಕಲಾಮಂಡಳಿ. ಈ 3 ಮಂದಿ ಸೇರಿಕೊಂಡು ಇವರ ಬದುಕನ್ನು ಈ ಒಂದು ಕಲಾ ಪ್ರದರ್ಶನದ ಮೂಲಕ ಅವರು ಕಟ್ಟಿಕೊಳ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ, ಯಾವ ರೀತಿ ಪ್ರದರ್ಶನಗಳು ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ, ಮತ್ತು ಅವ್ರ ಬದುಕು ಯಾವ ರೀತಿ ಸಾಗಿ ಬಂತು, ಎಲ್ಲ ವಿಚಾರಗಳನ್ನು ನಾನು ಅವ್ರ ಜೊತೆಗೆ ಇವತ್ತು ಮಾತಾಡಲಿಕ್ಕಿದ್ದೇನೆ. ಒಂದಷ್ಟು ಜನರಿಗೆ ಮಂಗಳಮುಖಿಯರ ಬದುಕಿನ ಬಗ್ಗೆ, ಮಂಗಳಮುಖಿಯರ ಬಗ್ಗೆ ಒಂದು ಸ್ಪಷ್ಟವಾದಂಥ ಚಿತ್ರಣ ಬರಬೇಕು, ಮತ್ತು ಅವರ ಬಗ್ಗೆ ಒಂದಷ್ಟು ಕೇವಲ ಅನುಕಂಪ ಮಾತ್ರ ಅಲ್ಲ, ಒಂದು ಅವರನ್ನು ಅರಿತುಕೊಳ್ಳುವಂಥ ಇವತ್ತು ಪ್ರಯತ್ನ ಮುಖ್ಯವಾಗಿ ಆಗಬೇಕು. ಈ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಮಾತುಕತೆ ನಾನು ಮೊದಲಾಗಿ ದೀಪಿಕಾ ಅವ್ರ ಹತ್ರ ಕೇಳಿಕೊಳ್ಳುವಂಥದ್ದು. ದೀಪಿಕಾ ಅವರೇ, ಇದು ನೀವು ಮೂಲತಃ ಯಾವ ಊರಿನವರು, ಹೇಗೆ ನಿಮ್ಮ ಮನೆ ಪರಿಸರ ಹೇಗಿತ್ತು, ನೀವು ಏನೇನು ಮಾಡಿದಿರಿ? ನಾ ಮೂಲತಃ ಕುಂದಾಪುರ, ಅಲ್ಲಿ ಗ್ರಾಮ ಗುಡ್ಡೆ ಹೋಟೆಲ್ ಅಂತ, ಅಲ್ಲಿ ನಾನು ಇರುವುದು. ನಾನು ಮೊದಲು ಬೆಂಗಳೂರಲ್ಲಿ ಇದ್ದೀನಿ, ಆವಾಗ ಅಲ್ಲಿ ಒಂದು 15 ವರ್ಷ ಇದ್ದೇನೆ. 15 ವರ್ಷ ಸಮುದಾಯದಲ್ಲಿ ಇದ್ದೇನೆ. ಅಲ್ಲಿ ಏನು ಸಾಕಾಯ್ತು, ಬಂದು ಮತ್ತೆ ದುಡಿಮೆ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ನಮ್ದೇ ಆದ ಒಂದು ಫಂಕ್ಷನ್ ಮಾಡ್ಬೇಕಂತ, ಡ್ಯಾನ್ಸ್ ಪ್ರೋಗ್ರಾಮ್ ಮಾಡ್ಬೇಕಂತ ಅಂದ್ಕೊಂಡು ಬೇರೆಯವ್ರ ಜೊತೆ ಹೋಗಿ ಡ್ಯಾನ್ಸ್ ಮಾಡಿದೆ, ಅಲ್ಲೆಲ್ಲ ಕಲ್ತ್ಕೊಂಡು. ಕಡೆಗೆ ನಾನೇ ಸ್ವಂತ ಮಾಡ್ಬೇಕಂತ ಅಂದ್ಕೊಂಡೆ. ಸ್ವಂತ ಮಾಡ್ಬೇಕಂತ ಅಂದ್ಕೊಂಡು ಕಡೆಗೆ ಇವರು ಸುರೇಖಾ ಅವರು ಸಿಕ್ಕಿದ್ರು. ಈ ತರ ಮಾಡೋಣ ಅಂತ ಅಂದ್ಕೊಂಡು ನಾವೀಗ ಬ್ರಹ್ಮಲಿಂಗೇಶ್ವರ ಕಲಾಮಂಡಳಿಯಿಂದ ಮಾಡ್ತಾ ಇದ್ದೀವಿ. ಈಗ ನೀವು ಒಬ್ಬರು ಮಂಗಳಮುಖಿ ಅಂತ ಗೊತ್ತಾದಂಥ ಸಂದರ್ಭದಲ್ಲಿ ನಿಮಗೋ ಅಥವಾ ನಿಮ್ಮ ಮನೆಯವರಿಗೆ ನಿಮ್ಮನ್ನು ಯಾವ ರೀತಿ ನೋಡಿಕೊಂಡ್ರು? ಆರಂಭದಲ್ಲಿ ನಾನು ಕೇಳುವಂಥದ್ದು, ಅಥವಾ 15 ವರ್ಷಗಳ ಮೊದಲ ದಿನಗಳನ್ನು. ಫಸ್ಟು ಯಾರಿಗೆ ಗೊತ್ತಾಗಿಲ್ಲ ನಾನು ಈ ಥರ ಅಂತ. ನನಗೆ ಹಿಂಗೆ ನಾನು ಕೆಲಸ ಮಾಡ್ತಿದ್ದೇನೆ ಒಂದು ಇಲ್ಲಿ ಕೋಟದಲ್ಲಿ ಕೆಲಸ, ಬಾರ್ ವೈನ್ ಶಾಪಲ್ಲಿ ಕೆಲಸ ಮಾಡ್ತಿದ್ದೇನೆ, ಅಲ್ಲಿ ಬರೆಯುವ ಕೆಲಸ ಮಾಡ್ತಾ ಇದ್ದೇನೆ. ಸರಿ. ಆವಾಗ ಹೀಗೆ ಮಂಗಳಮುಖಿಯವರು ಬಂದಿದ್ರು, ಅಲ್ಲಿ ಊಟಕ್ಕೆ ಅಂತ ಬಂದಿದ್ರು. ಅವ್ರು ಬಂದು ನನ್ನ ನೋಡಿದ್ರು, ನಂದು ಹಾವ ಭಾವ ಎಲ್ಲ ಅವ್ರಿಗೆ ಗೊತ್ತಾಯ್ತಲ್ಲ. ಆವಾಗ ಬಂದ ತಕ್ಷಣ ಅವ್ರು ನನ್ನ ಕರೆದ್ಬಿಟ್ಟು ಅಂದ್ರೆ ನಮ್ಮ ಇದ್ರಲ್ಲಿ ಮಗ ಅಂತ ಕರೀತಾರೆ, ಮಗ ನೀನೇನು ಇಲ್ಲಿದ್ಯಾ ಅಂತ. ನಂಗೆ ಅವ್ರು ನೋಡಿ ಭಯ ಆಗ್ತಿತ್ತು. ಆವಾಗ ಏನು ಹೆದರಬೇಡ ಅಂತ ಮಾಡಿದ್ರು. ಆವಾಗ ನೀ ನಮ್ಮ ಜೊತೆ ಬರ್ತೀಯಾ ಕೇಳಿದ್ರು. ನನಗೆ ಒಂದೇ ಕ್ಷಣ ಬಾ ಅಂತ ಹೇಳುವಾಗ ನಂಗೆ ಒಂದ್ ಸ್ವಲ್ಪ ದಿಗ್ಭ್ರಮೆ ಆಯ್ತು.
ನೀನು ನಮ್ಮ ಥರನೇ ಆಗ್ತೀಯ ಅಂತ ಅಂದರು. ನಂಗೆ ಅವಾಗ ಖುಷಿ ಆಯಿತು. ಖುಷಿ ಆದ ತಕ್ಷಣ ನಾನು ಮನೇಲಿ ಯಾರಿಗೂ ಹೇಳಲಿಲ್ಲ. ಅದು ಅವಾಗ ಒಂದು 14 ವರ್ಷ ನನಗೆ. 14 ವರ್ಷ. 14 ವರ್ಷ ಕರೆದ್ರು. ಮತ್ತೆ ನಾನು ಮನೆಯಲ್ಲಿ ಸುಳ್ಳು ಹೇಳಿ ಬೆಂಗಳೂರಲ್ಲಿ ತುಂಬ ಒಳ್ಳೇದು ಕೆಲಸ ಉಂಟು, ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಉಂಟು ಅಂತ ಮನೇಲಿ ಸುಳ್ಳು ಹೇಳಿ, ಮತ್ತೆ ನಾವು ಕೆಲಸ ಮಾಡೋ ಓನರ್ ಹತ್ರ ಸ್ವಲ್ಪ ದುಡ್ಡು ತಗೊಂಡು ಬೆಂಗಳೂರಿಗೆ ಹೋದೆ. ಅವರು ನಂಬರ್ ಕೊಟ್ಟು ಹೋಗಿದ್ದಾರೆ. ಬೇರೆ ಮಂಗಳಮುಖಿಯರಿದ್ದಾರಲ್ಲ ಬೆಂಗಳೂರಿನವರು, ಅವರು ನಂಬರ್ ಕೊಟ್ಟು ಹೋಗಿದ್ದಾರೆ. ಆವಾಗ ನಾನು ಅಲ್ಲಿ ಹೋಗಿ ಇಳಿದು ಬಸ್ ಹತ್ತಿ ಹೋದೆ. ಸಾವುಕಾರಿಗೆ ಸುಳ್ಳು ಹೇಳಿ ಬಸ್ ಹತ್ತಿ ಹೋದೆ. ಹೋದ ತಕ್ಷಣ ನಾನು KR ಮಾರ್ಕೆಟಲ್ಲಿ ಇಳ್ಕೊಂಡೆ. ಅಲ್ಲಿ ಯಾರು ಬರಲಿಲ್ಲ. ಫೋನ್ ಮಾಡ್ರೆ ಅವ್ರ ಫೋನ್ ಸ್ವಿಚ್ ಆಫ್. ನಾನೇನು ಮಾಡಿದೆ, ಬಸ್ ಸ್ಟಾಪಲ್ಲೇ ಕೂತ್ಕೊಂಡೆ. ಬೆಳಗಿಂದ ಒಂದು 3 ಗಂಟೆ ತನಕ ಕೂತ್ಕೊಂಡೆ. ಆಮೇಲೆ ಅವರು ಬಂದರು, ಒಬ್ಬರು ಬಂದರು, ತುಳಸಿ ಅಂತ ಬಂದರು. ಅವ್ರ ಕೈ ಹೊಡ್ಕೊಂಡು ಅಂಗಡಿ ಕಲೆಕ್ಷನ್ ಮಾಡ್ತಾ ಬಂದರು. ನನ್ನ ನೋಡಿದ ತಕ್ಷಣ ಅವ್ರು ನನ್ನ ಹತ್ರ ಬಂದು ಅಂದರೆ ನಮ್ಮ ಇದರಲ್ಲಿ ಕೋತಿ ಭಾಷೆಯಲ್ಲಿ ಮೊಗ ಅಂತ ಕರೀತಾರೆ, ನಾವು ಸಣ್ಣವ್ರು. ಆವಾಗ ಮಗ ಇಲ್ಲಿ ಏನು ಮಾಡ್ತಿದ್ದೇನೆ, ನಾನು ನನ್ನ ಕಷ್ಟ ಎಲ್ಲ ಹೇಳಿಬಿಟ್ಟೆ. ನಾನು ಈ ಥರ ಬಂದಿದ್ದೇನೆ, ನನಗೆ ಈಗ ಭಯ ಆಗ್ತಿದೆ, ಮನೆಗೆ ಹೋಗ್ಲಿಕ್ಕೂ ಹಣ ಇಲ್ಲ, ಹಾಗೆ ಈಗ ಅಂತ ಹೇಳಿಬಿಟ್ಟೆ. ಅವರು ನೀನು ಹೆದರಬೇಡ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ನನ್ನನ್ನು ಸೀದಾ ಕರ್ಕೊಂಡು ಹೋದರು. ಕರ್ಕೊಂಡು ಹೋಗಿ ಬನಶಂಕರಿ ಅಲ್ಲಿ ಅದಕ್ಕಿಂತ ನಮ್ಗಿಂತ ದೊಡ್ಡವರಿದ್ದಾರೆ, ಅವರು ಪ್ರೇಮಮ್ ಅಂತ ಅವ್ರ ಹೆಸರು. ಅಲ್ಲಿ ಕರ್ಕೊಂಡೋಗಿ ಬಿಟ್ಟರು. ಅವ್ರಿಗೆ ನನ್ನ ನೋಡಿ ಖುಷಿ ಆಯಿತು. ನನ್ನ ಚೆನ್ನಾಗಿ ನೋಡಿದ್ರು. ನನ್ನ ಕಡೆಗೆ ಭಿಕ್ಷಾಟನೆಗೆಲ್ಲ ಕಳಿಸಿದ್ರು. ಸ್ವಲ್ಪ ಟೈಮ್ 1-2 ತಿಂಗಳು ಭಿಕ್ಷಾಟನೆಲ್ಲ ಕಳಿಸಿ ಮತ್ತೆ ನನ್ನನ್ನು ಲಿಂಗ ಪರಿವರ್ತನೆ ಮಾಡಿಬಿಟ್ರು. ನನ್ನ ಒಪ್ಪಿಗೆ ಮೇರೆಗೆ ನನ್ನ ಲಿಂಗ ಪರಿವರ್ತನೆ ಮಾಡಿಬಿಟ್ಟು ನನಗೆ ಇದು ಜಲ್ಸ ಅದು ಅಂತ ಹೇಳ್ತಾರಲ್ಲ, ಅದೆಲ್ಲ ಮಾಡಿ ತುಂಬ ಇದು ಮಾಡಿದ್ರು. ಆಮೇಲೆ ಅವರು ಖರ್ಚು ಮಾಡಿದ್ದು ದುಡ್ಡು ನಾವು ಕೊಡಬೇಕು ಅವರಿಗೆ. ಡೈಲಿ ನಾನು ತುಂಬ 1,000 ಕೊಟ್ಬಿಡ್ತಿದ್ದೆ. ಡೈಲಿ 1,000 ಕೊಡಬೇಕು ಅವರಿಗೆ. ನನ್ನ ಹುಡುಗಿ ಮಾಡಿದ್ದಕ್ಕೆ ಡೈಲಿ 1,000 ಕೊಡಬೇಕು. ಆಯಿತು, 3 ವರ್ಷ ಕೊಟ್ಬಿಟ್ಟೆ. 1,000 ಡೈಲಿ ನಾನು ಏನೋ ಮಾಡಿ ಭಿಕ್ಷಾಟನೆ ಮಾಡಿ ಅವರಿಗೆ ಡೈಲಿ 1,000 ಕೊಟ್ಬಿಟ್ಟು ಇದು ಮಾಡಿ. ಆದರೂ ಅವ್ರು ಕೇಳಲಿಲ್ಲ, ಇನ್ನೂ ಕೊಡಬೇಕು ಅಂತ ಅಂದರು. ಅದು ತುಂಬ ಹಾಗೆ ಮಾಡಿ ಕೊಟ್ಟು ಒಂದು 10 ವರ್ಷ ಅವ್ರ ಜೊತೆ ಇದ್ದೆ. ಆಮೇಲೆ ನನಗೆ ಸಾಕಾಗ್ಬಿಟ್ಟಿತ್ತು. ಇದು ಎಷ್ಟು ಕೊಟ್ಟರು ಇವ್ರಿಗೆ ಸಾಕಾಗಲ್ಲ, ನಾವು ಯಾಕೆ ಇಲ್ಲಿರ್ಬೇಕು ಅಂತ ಮನೆದೆಲ್ಲ ನೆನಪಾಯ್ತು. ಮನೆ ಆಲ್ರೆಡಿ ಬಂದು ಹೋಗಿದ್ದೇನೆ, ಮನೆಗೆ ಈ ಥರ ಆಗಿ ಆಲ್ರೆಡಿ ಬಂದು ಹೋಗಿದ್ದೀನಿ ನಾನು. ಮನೆಯಲ್ಲೆಲ್ಲ ಬಂದ ತಕ್ಷಣ ನನ್ನ ಗುರ್ತಾನೆ ಹಿಡಿಲಿಲ್ಲ. ಇದೇನು ಯಾರಿದು ಹುಡುಗಿ ಅಂತ ಎಲ್ಲ ನಮ್ಮ ಅಪ್ಪ ನಮ್ಮ ದೊಡ್ಡಮ್ಮ ಎಲ್ಲ ಇದ್ರು ಆ ದಿವಸ. ಆವಾಗ ನಾನು ಬಂದು ಮನೆಗೆ ಬಂದ ತಕ್ಷಣ ಅವರೆಲ್ಲ ಹತ್ಬಿಟ್ರು. ನಾನು ಈ ಥರ, ನನ್ನ ಹೆಸರು ವಿಜಯ, ಈಗ ದೀಪಿಕ್ ಅಂತ ಇಟ್ಕೊಂಡಿದ್ದು ಅದು ನಮ್ಮ ಇದರಲ್ಲಿ. ವಿಜಯ ಈ ಥರ ಆಗಿದ್ದಾನೆ, ಹಾಗೆ ಹೀಗೆ ಅಂತ ಹೇಳಿ ಎಲ್ಲ ಹತ್ಬಿಟ್ರು. ಅಮ್ಮ ಅಪ್ಪ ಅಕ್ಕ ಅಣ್ಣ ಎಲ್ಲ ಇದ್ದಾರೆ, ಬಾವ ಅತ್ತಿಗೆ ಎಲ್ಲ ಇದ್ರು. ಆಮೇಲೆ ಅವರಿಗೆ ಏನು ಮಾಡ್ಲಿಕ್ಕೆ ಆಗಲ್ಲಲ್ಲ. ನಾನು ಮತ್ತೆ ಪುನಃ ನಾನು ಹೋಗ್ತೀನಿ ಅಲ್ಲಿಗೆ. ಒಂದು 4 ವರ್ಷ ನಾನು ಹಿಂಗೆ ಲಿಂಗ ಪರಿವರ್ತನೆ ಆದಮೇಲೆ 4 ವರ್ಷ ಆದಮೇಲೆ ಹೋಗಿ ಬಂದಿದೆ ಮನೆಗೆ. ಬಂದ ತಕ್ಷಣ ಹಿಂಗೆಲ್ಲ ಕೇಳಿದ್ರು. ಮತ್ತೆ ನಾನು ಹೋಗ್ತೀನಿ, ನನಗೇನು ತೊಂದರೆ ಇಲ್ಲ, ಅಲ್ಲಿ ಒಳ್ಳೇದಾಗ್ತದೆ. ನನಗೆ ಡ್ಯಾನ್ಸ್ ಅದರಲ್ಲಿ ಒಂದು ಸುಳ್ಳು ಹೇಳಿದೆ, ಡ್ಯಾನ್ಸ್ ಮಾಡೋದಂತ. ಮತ್ತೆ ಭಿಕ್ಷಾಟನೆಲ್ಲ ಮಾಡಿ ಅವ್ರದ್ದೆಲ್ಲ ಇದು ಮಾಡಿದೆ. ಕಡೆ ತುಂಬ ಅವರು ನನ್ನಿಂದ ಹಣ ತಿಂದರು. ಓಕೆ, ಅದು ಇರಲಿ, ಅವರು ನನ್ನ ಈ ಥರ ಮಾಡಿದರು. ಹಾಗೆ ನಾನು ಬಂದೆ. ಮತ್ತೆ ಸಾಕಾಯಿತು, ಇನ್ನು ಇವ್ರದ್ದು ಬೇಡ ಅಂತ ನಾನು ಊರಿಗೆ ಬಂದು ನನ್ನದೇ ಆದ ಒಂದು ಫಸ್ಟಿಗೆ ನಾನು ವಿಜಯ್ ಕುಮಾರ್ ಅಂತ ಕುಂಬಾಶಿ ಅವರು ಸೈಕಲ್ ಬ್ಯಾಲೆನ್ಸ್ ಅಂತ ಇದ್ದೆ, ಅವ್ರ ಜೊತೆ ಡ್ಯಾನ್ಸಿಗೆ ಇದ್ದಿದ್ದೆ. ಆ ಡ್ಯಾನ್ಸಿಗೆ ಇದ್ದು ಒಂದು 4 ವರ್ಷ 5 ವರ್ಷ ಅವ್ರ ಜೊತೆ ಇದ್ದೆ. ಕಡೆಗೆ ಇವರು ಸುರೇಖ ಅವರು ಅವರ ಇದರಲ್ಲಿ ಇದ್ದಿದ್ರು. ಆವಾಗ ನಾವಿಬ್ರು ಟಚ್ ಆಯಿತು. ನಾವಿಬ್ರು ಒಳ್ಳೆ ಇದಾಗಿ ಫ್ರೆಂಡ್ಸ್ ಆಗಿ ಇದಾಗಿವಿ. ಆವಾಗ ನಾವೇ ಮಾತಾಡ್ಕೊಂಡ್ವಿ, ನಾವೇ ಸ್ವಂತವಾಗಿ ಮಾಡೋಣ, ಒಂದು ನಮ್ಮದೇ ಆಗುತ್ತಲ್ಲ ಅಂತ ಮಾಡೋಣ ಅಂತ ಹೇಳಿ ನಾವು ಮತ್ತೆ ಬಾಡಿಗೆ ಸಾಮಾನೆಲ್ಲ ಹಾಕಿ ಮಾಡಿದ್ವಿ. ಮಾಡಿಬಿಟ್ಟು ಇವಾಗ ನಡೀತಾ ಇದೆ, ಬಾಡಿಗೆ ಸಾಮಾನಲ್ಲೇ ನಡೀತಾ ಇದೆ ಇವಾಗ ಅದು ಪ್ರೋಗ್ರಾಮ್. ಇದು ಸುರೇಖ ಅವರೇ? ಹೌದು.
ನೀವು ನೀವು ಊರು ಎಲ್ಲಿ, ಏನು, ಎತ್ತ, ಹೇಗೆ? ನನ್ನ ಸ್ವಂತ ಊರು ಮಂಗಳದೇವಿ, ಅರಕೆರೆ ಬೈಲು. ನಮ್ಮ ಮಂಗಳದೇವಿ ಅರಕೆರೆ ಬೈಲು ಅಂತ ಹೇಳಿದ್ರೆ ನಮ್ಮ ಮಂಗಳೂರು, ಮುಳಿತ್ಲಲ್ಲಿ. ಹೌದು. ಹಾಗೆ ನಂದೇ ಆದ ಒಂದು ಮ್ಯಾರೇಜ್ ಆಗಿ, ನಾನು ಲವ್ ಮ್ಯಾರೇಜ್ ಆಗಿ ಮನೆಯಲ್ಲಿ ಒಪ್ಪಿಗೆಲ್ಲದೆ ಮದುವೆ ಹಾಕ್ಕೊಂಡು, ನಮ್ಮದು ಘಟನೆಯಲ್ಲಿ ನಾವು ದೂರ ದೂರ ಡಿವೈಡ್ ಆಗಿ, ಹಾಗೆ ನನ್ನದೇ ನಾನು ಇದು ಮಂಡಕ್ಕಿ ವ್ಯಾಪಾರ ಮತ್ತೆ ನನ್ನದೇ ಇದರಲ್ಲಿ ನಾನು ಸ್ವಂತ ಬಿಸ್ನೆಸ್ ಮಾಡಬೇಕಂತ ಹೋಟ್ಲ್ ಲೈನಿಗೆ ಹೊರಟೆ. 10 ಜನ ಕೆಲಸಕ್ಕಿದ್ರು ಒಂದು ಟೈಮಲ್ಲಿ. ಆ 10 ಜನ ಕೆಲಸಕ್ಕಿದ್ದು ನಾನು ಅದರಲ್ಲಿ ಎಲ್ರಿಗೂ 10 ಜನಕ್ಕೂ ಒಂದು ಇದ್ಕೊಂಡು ಚೈನೀಸ್ ಫಾಸ್ಟ್ ಫುಡ್ ಅದೆಲ್ಲ ಪ್ರಾರಂಭಿಸಿದೆ. ಎಲ್ಲಿ ಮಾಡಿದ್ರಿ ಅದು? ಅದು ನಾನು ಇಲ್ಲಿ ಹೋಟ್ಲ್ ಮಾಡಿದ್ದು ವೆಲೆನ್ಸದಲ್ಲಿ ಹೋಟ್ಲೆಲ್ಲ ಮಾಡಿ ಫಾಸ್ಟ್ ಫುಡ್, ಚೈನೀಸ್ ಫಾಸ್ಟ್ ಫುಡ್ ನಮ್ದು ಎಮ್ಮೆಕೆರೆಯಲ್ಲಿ ಇತ್ತು. ಎಮ್ಮೆಕೆರೆಯಲ್ಲಿ ಇದ್ದಾಗ ನಾನೇನು ಮಾಡಿದೆ, ಚೈನೀಸ್ ಫುಡ್ ಸಾಯಂಕಾಲ ಊಟದ್ದು ಜನ ಬರ್ತಾ ಇದ್ರು ನಮಗೆ. ಹಾಗೆ ನಮ್ಮದು ಸ್ವಲ್ಪ ಫ್ಯಾಮಿಲಿಯಲ್ಲಿ ಸ್ವಲ್ಪ ಕಟಿಪಿಟಿ ಆಗಿ ನಾನೇನು ಮಾಡಿದೆ, ಚೈನೀಸ್ ಫಾಸ್ಟ್ ಫುಡ್ ಎಮ್ಮೆಕೆರೆಯಲ್ಲಿ ಸಾಯಂಕಾಲ ಹೊತ್ತಿಗೆ ಬಿಸ್ನೆಸ್ ಮಾಡ್ತಾ ಇದ್ದೆ, ಒಂದು ಚೈನೀಸ್ ಅವನನ್ನು ಇಟ್ಕೊಂಡು. ಅಷ್ಟೊತ್ತಿಗೆ ಸೈಕಲ್ ಸರ್ಕಸ್ನವರು ಅದೇ ಗ್ರೌಂಡಿಗೆ ಬೇರೆ ಕಲಾಮಂಡಲಿ ವಿಜಯಕುಮಾರ್ ಕುಂಬಾಶಿ, ಗುರು ರಾಘವೇಂದ್ರ ಸೈಕಲ್ ಸರ್ಕಸ್ ಕಲಾಮಂಡಲಿ ಕುಂಬಾಶಿ ಅವರ ಅವರು ಈಗೇನೆ ಪರಿಚಯ ಆದ್ರು. ಅವರಲ್ಲಿ ಮಂಗಳಮುಖಿಯರಿದ್ರು. ಅವರದ್ದು ಪರಿಚಯ ಆಗಿ ಅವರ ಇದರಲ್ಲಿ ಮ್ಯಾನೇಜ್ಮೆಂಟ್ ನೋಡುವಂತ ಸಂದರ್ಭದಲ್ಲಿ ಇದಕ್ಕೆ ನನ್ನ ಅಂಗಡಿ ಎಲ್ಲ ಅವರೇ ಇದು ಮಾಡಿ ಬೇರೆಯವರಿಗೆ ಸೇಲ್ ಮಾಡಿ, ಅವರಿಗೆ ಸ್ವಲ್ಪ ಹಣದ ಅಗತ್ಯ ಎಲ್ಲ ಇತ್ತು, ಅದನ್ನು ಕೊಟ್ಟು ಬಿಟ್ಟು ಅವರು ನನ್ನನ್ನು ಆ ಫೀಲ್ಡಿಗೆ ಒಂದು ಇದು ಮಾಡುವಾಗ, ಆವಾಗ ನನ್ನ ಗಂಡನ ಒಪ್ಪಿಗೆ ಇಟ್ಕೊಂಡೇ ಕೇಳಿ ಅವರು ಅಲ್ಲಿಗೆ ಕರ್ಕೊಂಡು ಹೋದರು, ಕುತ್ತಾರ ಪದವಿಗೆ. ಅದರ ಮ್ಯಾನೇಜ್ಮೆಂಟ್ ಎಲ್ಲ ಸ್ಯಾಟೇಷನ್ ಇದರಲ್ಲೆಲ್ಲ ಪರ್ಮಿಷನ್ ಮಾಡ್ತಾ ಇದ್ದೆ. ಫಸ್ಟಿಗೆ ಬೇರೆಯವರು ಜಿನ್ನನ್ನ ಅಂತ ಮಾಡ್ತಿದ್ರು. ಆದ ನಂತರ ನಾನು ಅದನ್ನು ಅವರು ಆರಾಮ ಇಲ್ಲದ ಕಾರಣ ನಾನೇ ಆ ಮ್ಯಾನೇಜ್ಮೆಂಟ್ ಎಲ್ಲ ನೋಡ್ತಾ ಇದ್ದೆ, ಅವರ ಕಲಾಮಂಡಲಿಯಲ್ಲಿ ದುಡಿತಾ ಇದ್ದೆ. ಸ್ವಲ್ಪ ನಮ್ಮ ಕಲಾಮಂಡಲಿಯಲ್ಲಿ ಏನಂತ ಹೇಳಿದರೆ, ನಮ್ಮದೇ ಇದಾಗುವಾಗ ಸ್ಯಾಲ್ರಿ ವಿಷಯದಲ್ಲಿ ಸ್ವಲ್ಪ ಕಟಿಪಿಟಿಯಾಗಿ ಒಂದು ದುಡ್ಡಿನ ವ್ಯವಹಾರವಾಗಿ ಇದಾಗಿ ನಾವು ಕಲಾಮಂಡಲಿಯಲ್ಲಿ ಹೋಗ್ತಾ ಇತ್ತು. ದೂರ ಹೀಗೆ ಹೋಗೋತ್ತಿಗೆ ಇವರು ದೀಪಿಕಾ ಅವರು ಆ ಕಲಾಮಂಡಲಿಗೆ ಬರ್ತಾ ಇದ್ರು. ಹಾಗೆ ಮಾತುಕತೆ ಮಾಡಿ ಅದರಲ್ಲಿ ದೀಪಿಕಾ ಮತ್ತು ನಾನು ಈ ಕಾರ್ಯಕ್ರಮಕ್ಕೆ ನನಗೂ ಯಾರಿಲ್ಲ, ಹಾಗಾಗಿ ನಾನು ಎಂತ ಮಾಡೋದಂತ ಹೇಳಿದಾಗ ದೀಪಿಕಾ ಅವರು ಹೇಳಿದರು, ನೀವೇನು ಇದು ಮಾಡೋದು ಬೇಡ, ನನ್ನ ಮನೆಗೆ ಬಂದು ನೀವು ಇರ್ಕೊಳ್ಬೋದು, ನಾನು ಅದರಲ್ಲಿ ನೀವು ಹೋಗಿ ಬನ್ನಿ ಅಂತ ಏನು ಹೇಳೋದಿಲ್ಲ, ನನ್ನ ಇದರಲ್ಲಿ ನೀವೇ ಒಂದು ವಹಿಸ್ಕೊಂಡು ನಮಗೆ ಒಂದು ಇದು ಮಾಡಿಕೊಂಡು ನೀವೇ ಇದು ಮಾಡಿ ಅಂತಂದರು. ಮೊದಲೆಲ್ಲ ನನಗೆ ಮೈಕದಲ್ಲಿ ಎಲ್ಲ ಮಾತಾಡಲಿಕ್ಕೆ ಏನು ಬರ್ತಾ ಇರಲಿಲ್ಲ. ಬೇರೆ ಜನರೇ ಕಲಾಮಂಡಲಿಗೆ ಪುಂಡಲಿಕ ಪ್ರಭು ಅಂತ ಅವರು ಬೆಳ್ತಂಗಡಿಯವರು ಬರ್ತಾ ಇದ್ರು. ಅವರದೇ ಮಾತು ತೆಕ್ಕೊಂಡು ಲಾಸ್ಟಿಗೆ ಈಗ ಈ ಬ್ರಹ್ಮಲಿಂಗೇಶ್ವರ ಕಲಾಮಂಡಲಿಯಲ್ಲಿ ನಾನೇ ಅನೌನ್ಸ್ಮೆಂಟಿಗಾಗಲಿ ಟ್ಯೂಬ್ಲೈಟ್ ಹೊಡ್ಕೊಳ್ಳೋ ಒಂದು ಗಂಡಸು ಮಾಡುವ ಇದನ್ನು ನಾನು ಸಾಹಸ ಕಲೆಯನ್ನು ನಾನೇ ಮಾಡ್ತಾ ಇದ್ದೇನೆ ಎಲ್ಲ ರೀತಿಯಲ್ಲೂ. ಅದಕ್ಕೋಸ್ಕರ ಇವರಿಗೂ ಕೂಡ ಇವರು ಗಾಜಿನಚೂರಲ್ಲಿ ಕುಣಿವಾಗ ಎಲ್ಲಮ್ಮ ಸೌದತ್ತಿ ಎಲ್ಲಮ್ಮ ತಾಯಿ ಇವರ ಮೈಯಲ್ಲಿ ಇದಾಗ್ತಾ ಇರ್ತದೆ. ಅದಕ್ಕೋಸ್ಕರ ಇವರ ಒಟ್ಟಿಗೆ ನಿಂತು ಅವರು ನನ್ನ ಬೆನ್ನೆಲುಬುಗೆ ಆಗಿ ಅವರು ನಿಂತರು, ಅವರ ಸಹಾಯಕ್ಕೆ ನಾನು ನಿಲ್ತಿದ್ದೆ. ಹೀಗೇನೆ ಹಾಕ್ಕೊಂಡು ನಡೀತಾ ಹೋಗ್ತಾ ಇತ್ತು. ಆದ ನಂತರ ಅವರಿಗೆ ಒಂದು ಗಂಡ್ಮಕ್ಕಳ ಡ್ಯಾನ್ಸ್ ಯಾರನ್ನು ಮೊದಲೆಲ್ಲ ನಮ್ಮ ಕಲಾಮಂಡಲಿಯಲ್ಲಿ ಗಂಡು ಮಕ್ಕಳನ್ನು ಇಟ್ಟು ನಾವು ಕಾರ್ಯಕ್ರಮ ನಡೆಸ್ತಾ ಇತ್ತು, ಟ್ಯೂಬ್ಲೈಟ್ ಅದಕ್ಕೆ ಸಾಹಸ ಕಾರ್ಯಕ್ರಮಕ್ಕಂತ. ಆದರೆ ಇವರಿಗೆ ಈ ರೀತಿ ಬಂದ ನಂತರ ಈ ಕಲಾಮಂಡಲಿಯಲ್ಲಿ ಇದರಲ್ಲಿ ನಾನೇ ಒಂದು ಗಂಡು ಪಾತ್ರದಲ್ಲಿ ವಹಿಸಿಕೊಂಡು ಅವರಿಗೆ ಒಂದು ಗಂಡು ಪಾತ್ರದಲ್ಲಿ ನಾನೇ ಡ್ಯಾನ್ಸಿಗೆ ಇಳಿದು ಮೈಕದಲ್ಲಿ ಮಾತಾಡೋದು, ಸಾಹಸ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮದಲ್ಲೂ ನಾನು ಮುಂದೆ ನಿಂತು ಅವರಿಗೆ ಇವತ್ತಿನ ದಿವಸ ಅವರ ಮನೆಯವರಾಗಲಿ ಅವರ ಅಕ್ಕಂದಿರು ನನ್ನನ್ನು ಇವತ್ತಿನ ತನಕ ನಾನೊಂದು ಅವರ ಮನೆಗೆ ಹೋಗಿ 5 ವರ್ಷ ಆಯಿತು. ಆದರೆ ಅವರ ತಂದೆ ತಾಯಿ ಆಗಲಿ ಅಕ್ಕಂದಿರಾಗಲಿ ನನ್ನನ್ನು ಯಾವತ್ತೂ ಇದು ಮಾಡಲಿಲ್ಲ. ತನ್ನ ಮಕ್ಕಳಾಗೇನೆ ಇವತ್ತಿನ ತನಕನೂ ನನಗೆ ಒಂದು ನನ್ನ ಧೈರ್ಯದಿಂದಲೇ ಇವರನ್ನು ಈ ಊರಿಗೆ ಕಳಿಸಿ ಪ್ರೋಗ್ರಾಮ್ ನಡೆಸಲಿಕ್ಕೆ ಎಷ್ಟೆಷ್ಟು ದೂರ ನಾವು ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡ, ಮಳೆಗಾಲದಲ್ಲಿ ಇಲ್ಲಿ ನಿಲ್ಲುವುದಿಲ್ಲ. ಈಗ ನಮ್ಮ ಕಾರ್ಯಕ್ರಮ ಇಲ್ಲಿ ಮುಲ್ಕಿಯಲ್ಲಿ ನಡೀತಾ ಇತ್ತು. ಅದಕ್ಕೋಸ್ಕರ ನಾವು ಕಾರ್ಯಕ್ರಮ ಅಲ್ಲಲ್ಲಿ ಒಂದೊಂದು ಊರಿಂದ ಒಂದೊಂದು ಊರಿಗೆ ಹೋಗಿ ಕಾರ್ಯಕ್ರಮ ಕೊಡ್ತಾ ನಮ್ಮ ಹೊಟ್ಟೆಪಾಡಿನ ಜೀವನವನ್ನು ಕಳೀತಾ ಇದ್ದೀವಿ. ಎಸ್ 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 ಭಾರಿ ಒಂದು ಪರಿಶ್ರಮದ ಬದುಕು. ಇದು ದೀಪಿಕಾ ಅವರನ್ನು ಜೊತೆಗೆ ಕಟ್ಟಿಕೊಂಡು ಈ ಒಂದು ತಂಡವನ್ನು ನೀವು ಕಟ್ಟಿಕೊಂಡು ಹಗಲು ರಾತ್ರಿ ಅನ್ನದೇ ಊರು ಕೇರಿ ಅಂತ ಇಲ್ಲದೆ
ಊರೂರು ಸುತ್ತಾಡಿಕೊಂಡು ನೀವೊಂದು ಸ್ವಾವಲಂಬಿಗಳು ಆಗಬೇಕು, ಸ್ವಾವಲಂಬಿಗಳಾಗೇ ಇರಬೇಕು ಅನ್ನುವಂಥ ಒಂದು ನೆಲೆಯಲ್ಲಿ ಕೆಲಸ ಮಾಡ್ತಾಯಿದ್ದೀರಿ. ಶಿಲ್ಪ ಅವರೇ, ಎಲ್ಲಿಂದ ಬಂದ್ರಿ, ಹೇಗೆ ಬಂದ್ರಿ, ಯಾವ ರೀತಿಯಾಗಿ ತಂಡಕ್ಕೆ ಸೇರಿಕೊಂಡ್ರಿ? ಮೂಡಬಿದ್ರೆ ನಾನು ಇದ್ದದ್ದು 13 ವರ್ಷ ಪೂನಾದಲ್ಲಿದ್ದೀರಿ. ಅದೇ 13 ವರ್ಷದಲ್ಲಿ ಓಡ್ಕೊಂಡು ಹೋದದ್ದು ಪೂನಾ. ಮನೆಯಿಂದ ಓಡ್ಕೊಂಡು ಹೋದ್ರಿ ಪೂನಾ. ಆಮೇಲೆ ಬಂದ್ವಿ. ನಮ್ ಗುರು ಸಿಕ್ಕಿದ್ರು, ದೊಡ್ಡವರು, ಅಕ್ಕ ಸಿಕ್ಕಿದ್ರು, ಮತ್ತೆ ಅದೇ ನಡೀತಿದೆ ಅಷ್ಟೇ ನಮ್ಮ ಜೀವನ. ಹೋಗಿದ್ದೀನಿ 9ನೇ ಕ್ಲಾಸ್ ತನಕ ಹೋಗಿದ್ದೀನಿ. ಇಲ್ಲಿ ಮೂಡಬಿದ್ರೆ ಇಲ್ಲ? ಹೌದು. ಬಾಕಿ ಇದೆಲ್ಲ ಆ ಕಡೆದ ಆ ಕಡೆ, ಈ ಕಡೆದ ಈ ಕಡೆ ಅಷ್ಟೇ ಬಿಟ್ಟು ಡ್ಯಾನ್ಸಿಗೆ ಬರ್ತಾರೆ. ನಾವು ಕರೆದಾಗ ಎಲ್ಲಿದ್ರು ಬರ್ತಾರೆ ಡ್ಯಾನ್ಸಿಗೆ. ಈಗ ಮಿಡ್ಲಾಗಿ ಎಲ್ಲರೂ ನಾವು ಫಂಕ್ಷನ್ ಮಾಡಿದ್ರೆ ಫೋನ್ ಹಚ್ಚಿದ ತಕ್ಷಣ ಅವ್ರು ಬರ್ತಾರೆ ಪಟ್ಟ ಅಂತ. ನೀವು ಮಂಗಳಮುಖಿ ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು? ಅದೇ ಓಡಿ ಹೋಗುವಲೆ ಓಡಿಯೋದಿಲ್ಲ ಅವಾಗಲೇ ನಮ್ದೆಲ್ಲ. ಮನೆಯವರೆಲ್ಲ ಈಗ ದೀಪಿಕಾ ಅವರು ಹೇಗೋ ಮನೆಯವರೆಲ್ಲ ಒಪ್ಪಿಕೊಂಡ್ರು ಕೊನೆಗೂ. ಒಂದಷ್ಟು ವರ್ಷ ಮನೆಯಲ್ಲಿ ಇರಲಿಲ್ಲ, ಬೆಂಗಳೂರಲ್ಲಿ ಹೋಗಿದ್ದರು. ಬೆಂಗಳೂರಿನಿಂದ ಬಂದ ನಂತರ ಬೇಸರ ವ್ಯಕ್ತಪಡಿಸಿದರು, ಸಹಜ ಬೇಸರ ವ್ಯಕ್ತಪಡಿಸುವಂಥದ್ದು. ಆನಂತರ ಈಗ ಒಪ್ಪಿಕೊಂಡಿದ್ದಾರೆ. ಈಗ ನಿಮ್ಮ ಮನೆಯಲ್ಲಿ ಪರಿಸ್ಥಿತಿ ಹೇಗಾಯಿತು ಅಂತ ನನಗೆ ಗೊತ್ತಿಲ್ಲ, ಕೇಳ್ತಾ ಇದ್ದೇನೆ. ನಮ್ಮ ಮನೆಯಲ್ಲಿ ಗೊತ್ತವರಿಗೆ ಗೊತ್ತಾಗಿದೆ, ಊರಲ್ಲಿ ಗೊತ್ತಿಲ್ಲ ಅಷ್ಟೇ. ಯಾರಿಗೆಲ್ಲ ಊರಿನವರಿಗೆ ಗೊತ್ತಾದ್ರೆ ಕಡೆಗೆ ನಿಮ್ಮ ಮಗ ಇಂಥದ್ದೇ ಇದರಲ್ಲಿದ್ದಾರೆ ಅನ್ನೋದು ಒಂದು ಅವರಿಗೆ ಮನಸ್ಸಿಗೆ ಒಂದು ಇದಾಗ್ತದಂತ ಹೇಳಿ ಈಗ ಯಾರಿಗೆ ಗೊತ್ತಾಗದಾಗೆ ನಮ್ಮ ಕಲಾಮನೆಯಲ್ಲಿ ಒಂದು ಆರ್ಟಿಸ್ಟ್ ಆಗಿ ಬಂದಿದ್ದಷ್ಟೇ ಡ್ಯಾನ್ಸ್. ಮನೆಯಲ್ಲಿ ಗೊತ್ತವರಿಗೆ ಗೊತ್ತಾಗಿದೆ, ಅಪ್ಪ ಅಮ್ಮನಿಗೆ. ಬಾಕಿ ಎಲ್ಲ ಅಕ್ಕ ಅಣ್ಣ ತಂಗಿ ಯಾರಿದ್ದಾರೆ ಅವರಿಗೆಲ್ಲ ಗೊತ್ತಾಗಿದೆ ಅಷ್ಟೇ. ಮತ್ತೆ ಊರವ್ರು ನನ್ನಿಂದ ನಾನು ಇವತ್ತಿದ್ದೀನಿ ನನ್ನಲ್ಲಿ, ನಾಳೆ ಬೆಳಿಗ್ಗೆ ಎಲ್ಲಾದ್ರೂ ಹೋಗಿ ದುಡಿತೀನಿ ನಾನು. ನನ್ನಿಂದ ಊರು ಸುತ್ತಾಡುವಾಗ ಅವ್ರಿಗೇನು ಟೆನ್ಷನ್ ನನ್ನಿಂದ ಆಗಬಾರ್ದು. ಯಾಕೆ ತುಳುನಾಡಲ್ಲಿ ಅದಿಲ್ಲ. ಈ ನಮ್ಮ ಕಡೆ ಮಂಗಳೂರು ಕಡೆ ಆ ಕಡೆ ಆ ಥರ ಏನಿಲ್ಲ ಅಲ್ಲ. ಯಾವ ನಡ್ಕಡೆ ಹೇಳ್ತಾರಲ್ಲ ಚಕೋದ ಅಂತ, ಅದೆಲ್ಲ ಅವತ್ತು ನನ್ನಿಂದ ಅವರಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಸುಮ್ಮನೆ ಅಷ್ಟೇ. ಬಾಕಿ ನಂಗೇನು ಅದೆಲ್ಲ ತಲೆ ಎಲ್ಲ ಟೆನ್ಷನ್ ಅದಾಯ್ತು. ಅದು ನನ್ನಿಂದ ಅವರಿಗೆ ಇನ್ಸಲ್ಟ್ ಆಗಬಾರ್ದು ಅಂತ ಅಷ್ಟೇ, ಶಾಂತ ಅಷ್ಟೇ. ಇದು ದೀಪಿಕಾ ಅವ್ರೆ, ನೀವು ಏನೋ ಒಂದು ಮನಸ್ಸು ಬದಲಾಯಿಸಿ ಬೆಂಗಳೂರಿನಿಂದ ಬಂದು ಒಂದು ಸ್ವಂತವಾಗಿ ಅಥವಾ ಒಂದು ಸ್ವಾಭಿಮಾನದ ಒಂದು ಬದುಕನ್ನು ಕಟ್ಟಿಕೊಳ್ಳಬೇಕು. ಅದು ಈ ರೀತಿಯ ಒಂದು ಏನೋ ಸಾಹಸ ಕಲಾ ಪ್ರದರ್ಶನ ಅಂತ ನಾವು ಹೇಳ್ತೇವೆ ಸಾಮಾನ್ಯವಾಗಿ. ಹಳೆ ಕಾಲದಲ್ಲಿ ಕೂಡ ಇತ್ತು ಈ ರೀತಿಯ ತಂಡಗಳು ಅಲ್ಲ. ಅದು ಸುರೇಖಕ್ಕ ಅಲ್ಲಲ್ಲಿ ಜಾತ್ರೆಯ ಸಂದರ್ಭದಲ್ಲಿ ಅಥವಾ ಬೇರೆ ನಮ್ದು ಉಡುಪಿ ಜಿಲ್ಲೆ ಕಮ್ಯುನಿಟಿ ಉಂಟು. ಅದರಲ್ಲಿ ಸಂಜೀವಣ್ಣ ಅಂತ ಒಣಸ ಇದ್ದಾರೆ. ಅವರು ನಂಗೆ ತುಂಬಾ ಪ್ರೋತ್ಸಾಹ ಮಾಡಿದ್ದಾರೆ. ತುಂಬಾ ಅವರು ನನಗೆ ಏನೂ ಇಲ್ಲ, ಆಧಾರ್ ಕಾರ್ಡ್, ಐಡೆಂಟಿ ಕಾರ್ಡ್ ಯಾವುದೂ ಇಲ್ಲ ನನ್ನ ಹತ್ರ. ಅವರೆಲ್ಲ ಎಲ್ಲೆಲ್ಲ ಹೋಗಿ ನನಗೆ ಮಾಡಿಕೊಟ್ಟು, ಉಡುಪಿ ಕಮ್ಯುನಿಟಿಯಲ್ಲಿದ್ದಾಗ ಈಗಲೂ ಇದ್ದೇನೆ, ಅವರೆಲ್ಲ ಮಾಡಿ ಕೊಟ್ಟಿದ್ದಾರೆ ನಂಗೆ ತುಂಬಾ. ಎಲ್ಲ ಕಡೆ ಎಲ್ಲ ಅಧಿಕಾರಿ ಹತ್ರ ಕರ್ಕೊಂಡು ಹೋಗಿ ಇದ್ ಮಾಡಿ ಕೊಟ್ಟಿದ್ದಾರೆ. ತುಂಬಾ ಹೆಲ್ಪ್ ಮಾಡಿದ್ದಾರೆ ಸಂಜೀವಣ್ಣ ವಣ್ಸೆ. ಅವರು ತುಂಬಾ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಅವರನ್ನು ಯಾವತ್ತೂ ನಾವು ಮರೆಯಲ್ಲ, ಸಂಜೀವ ವಣ್ಸೆ ಅಂತ. ಓಕೆ ಎಸ್, ಬಹುಶಃ ಈ ರೀತಿಯಾಗಿ ಒಂದು ಸ್ವಾಭಿಮಾನದ ಬದುಕು, ಸ್ವಾವಲಂಬಿ ಬದುಕು ಅನ್ನು ಕಟ್ಟಿಕೊಳ್ಳಬೇಕಂತ ನೀವು ಬೆಂಗಳೂರಿಂದ ಬಂದು ತೊಡಗಿಸಿಕೊಂಡ್ರೆ ಬಹುಶಃ ತಕ್ಕ ಮಟ್ಟಿಗೆ ಯಶಸ್ವಿಯಾಗಿ ಸಾಗ್ತಾ ಉಂಟು ಬದುಕು. ಏನು ಹೇಳ್ತೀರಿ? ಸಾಗ್ತಾ ಉಂಟು. ಆದ್ರೆ ನಮ್ಗೆ ಎಲ್ಲ ಕಡೆನೂ ಬಾಡಿಗೆ ಸಾಮಾನು ಹಾಕಬೇಕಲ್ಲ, ಅದೇ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಏನೆಲ್ಲ ನಿಮ್ಮ ತಂಡಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು? ನಮ್ಗೆ ಜನರೇಟರ್ 2 ಸೌಂಡ್ ದೊಡ್ಡ ಬಾಕ್ಸ್ ಅಲ್ಲ, ಬಾಕ್ಸ್, ಅದಕ್ಕೆ ಆಂಪ್ ಬೇಕು. ಎಷ್ಟು ಆಂಪ್ಲೈರ್ ಮತ್ತೆ ಒಂದು ಮೈಕ್ ಮತ್ತೆ ಎಲೋಜಿನ್ ಲೈಟ್, ಅದನ್ನು ಇದು ಮಾಡಿಕೊಂಡು ನಾವು ಒಂದು ಇದು ಮಾಡಿದ್ರೆ ದಿನಕ್ಕೆ ಅಂತ ನಮ್ಗೆ ಅದಕ್ಕೆ ಅಂತಾನೆ 1,000 ರೂಪಾಯಿ ಬೇಕಾಗುತ್ತಲ್ಲ ಅಂತ. ಅದಕ್ಕೆ ಬಾಡಿಗೆನೇ ಅಷ್ಟು ನೀವು ಕೊಡಬೇಕು. 1,000 ರೂಪಾಯಿ ಸೌಂಡ್ ಬಾಕ್ಸ್. ಜನರೇಟರ್ ಬಾಡಿಗೆ ದಿನಕ್ಕೆ 500 ರೂಪಾಯಿ ಜನರೇಟರ್ ಬಾಡಿಗೆ ತಗೊಳ್ಳಿ. 1,500 ರೂಪಾಯಿ ನಾವು ದುರ್ದದಲ್ಲಿ 1,500 ರೂಪಾಯಿ ನಾವು ಇಟ್ಟು ಅಷ್ಟೇ. ನಾವು ಕೆಲಸಕ್ಕೆ ಜನ ಇಟ್ಟರೆ ಒಂದು 3-4 ಜನ, ನಾವು ಒಂದು 5 ಜನ ಕಲಾ ಮಂಡಳಿಯವರಿದ್ದೇವೆ. ಆ 5 ಜನರಲ್ಲೂ ಸಂಬಳ ಅವರು ಬಂದರೆ ಡ್ಯಾನ್ಸಿಗೆ ಬಂದಾಗ ಅವರಿಗೆ ವಾರಕ್ಕಂತ ಹೇಳಿ 2,500 ರೂಪಾಯಿ ಬೇರೆ ಅವರದ್ದು ಅಂತ ಹೇಳಿ ನಾವು ತೆಗೆದಿಡಬೇಕು. ಈಗದ ಪರಿಸ್ಥಿತಿ, ಈ ಕೊರೋನಾ ಬಂದ ಟೈಮಲ್ಲಿ ನಮಗೆ ಏನಿಲ್ಲ ಅಂತ ಹೇಳಿದರೆ ಕಲಾವಿದರಂತೂ ನಮಗಂತೂ ಏನು ಯಾರಿಂದಲೂ ಎಂತನೂ ಒಂದು 10 ರೂಪಾಯಿ ನಮಗೇನು ಉಪಯೋಗ ಇಷ್ಟು ತನಕ ಯಾರು ತಂದು ಕೊಟ್ಟಿಲ್ಲ. ನಾವು ದುಡ್ದು ನಾವೇ ನಿಂತು
ನಾವು ಮಾಡಿಕೊಂಡಂಥ ಇದು ಅಷ್ಟೇ. ಅದನ್ನು ಬಿಟ್ಕೊಂಡು ಈಗ ಅವರಿಗೆ ಆರಾಮಿಲ್ಲದೆ ಇದಾಗಿ ಹಾಸ್ಪಿಟ್ಲಲ್ಲೆಲ್ಲ ಇದ್ರು, ಹಾಸ್ಪಿಟ್ಲಲ್ಲಿದ್ದು ಎಲ್ಲ ಅದನ್ನೆಲ್ಲ ಇದು ಮಾಡಿಕೊಂಡು ಬರ್ಸಿ ಇವರನ್ನು ಒಂದು ಸ್ಥಾನದಲ್ಲಿ ನಿಲ್ಲಿಸಬೇಕು, ಇವರು ಒಂದು ಕಲಾವಿದೆ ಅಂತ ಒಂದು 10 ಜನಕ್ಕೆ ತಿಳಿಬೇಕು ಅನ್ನುವುದು ನಮ್ಮ ಆಸೆಯಿಂದ ಈ ಕಲಾ ಮಂಡಳಿಯನ್ನು ಒಂದು ಹೇಗಾದರೂ ಕಷ್ಟನೋ ಸುಖನೋ ಅದನ್ನು ನಡೆಸಿಕೊಂಡು ಇವತ್ತಿನ ತನಕನೂ ಹೋಗ್ತಾ ಇದ್ದೇನೆ ಈ ಕಲಾ ಮಂಡಳಿಯಿಂದ. ಕಲಾ ಮಂಡಳಿ ಈಗ ನೀವು ಹೇಳ್ತೀರಿ ದಿನಕ್ಕೆ 1,000 ರೂಪಾಯಿ ಅಷ್ಟು ನೀವು ಬಾಡಿಗೆನೇ ಕೊಡಲಿಕ್ಕೆ ಸಿಗುತ್ತೆ ಅಂತ ನಿಮ್ಮ ಬೇರೆ ಬೇರೆ ಪರಿಕರಗಳಿಗೆ, ಸೌಂಡ್ ಬಾಕ್ಸ್, ಮೈಕ್, ಆಂಪ್ಲಿಫೈಯರ್ ಮತ್ತು ಏನೋ ಜನರೇಟರ್, ಇದಕ್ಕೆಲ್ಲ ಅಷ್ಟಕ್ಕೆ ನೀವು. ಸೊ ನಿಮಗೆ ಕೆಲವೊಮ್ಮೆ ಅಷ್ಟು ಬಾಡಿಗೆ ಕೊಡುವಷ್ಟು ನಿಮಗೆ ಏನು ಆದಾಯ ಸಂಗ್ರಹ ಆಗುತ್ತಾ? ಒಂದು ಊರಲ್ಲಿ ಆಗ್ತದೆ, ಒಂದು ಊರಲ್ಲಿ ಆಗೋದಿಲ್ಲ. ಒಂದು ಊರಲ್ಲಿ ನಾವೇ ನಮ್ಮ ಕೈಯಿಂದ ಅಡ್ಜಸ್ಟ್ ಮಾಡಿ ಕೊಡ್ಬೇಕು. ನಾವು ಇಂಥ ಕಡೆ ಆಗ್ತದೆ ಅನ್ನೋದು ಅಂದ್ರೆ ಒಂದು ಜನಗಳು ಒಂದು ಸೈಕಲ್ ಸರ್ಕಸ್ ಅಂದ ತಕ್ಷಣ ಒಂದು ಜನಗಳನ್ನೇ ಬೇರೆ ರೀತಿಯಲ್ಲಿ ಕಾಣಿಸುವಂತ ಒಂದು ಇದಕ್ಕೆ ಬರ್ತಾರೆ. ಆದ್ರೂ ಕೂಡ ಈಗಿದು ಪೊಸಿಷನ್ ಅಲ್ಲಿ ನಮ್ಗೆ ಇವರಿಂದ ನಾವು ಯಾವತ್ತು ಆ ಒಂದು ಊರಿಗೆ ಹೋದಾಗ ಒಂದು ಕಡೆ ಆಗ್ತದೆ, ಒಂದು ಕಡೆ ಆಗುದಿಲ್ಲ. ಎಲ್ಲ ಕಡೆ ಆಗ್ತದೆ ಅನ್ನುವುದು ನಮಗೇನು ನಂಬಿಕೆ ಏನು ಇಲ್ಲ. ಬದುಕು ಒಂಥರ ಏನು ಹಗ್ಗದ ಮೇಲಿನ ನಡಿಗೆ ತರ ಅಲ್ವಾ? ಯಾವಾಗ ಬ್ಯಾಲೆನ್ಸ್ ಆಗ್ತದೆ ಅಂತ ನಮ್ಗೆ ಹೇಳಲಿಕ್ಕೆ ಬರುವುದಿಲ್ಲ. ನಮ್ಗೆ ಅದು ಭಿಕ್ಷಾಟನೆ ಸೆಕ್ಸ್ ವರ್ಕ್ ಬದಲು ನಮ್ಗೆ ಇದೇ ಮಾಡ್ಕೊಂಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಅದು ಬೆಲೆ ಇರಲ್ಲ, ಇದಕ್ಕೊಂದು ಬೆಲೆ ಇರ್ತದಲ್ವಾ? ಎಸ್ ಮಂಗಳ ಮುಖ್ಯರು ಸುಮ್ಮನೆ ಭಿಕ್ಷೆ ಬೇಡುವಂಥದ್ದು, ಸುಮ್ಮನೆ ಸೆಕ್ಸ್ ವರ್ಕ್ ಮಾಡುವಂತ ಬದಲಿಗೆ ಒಂದು ಸ್ವಾಭಿಮಾನದ ಬದುಕನ್ನು, ಆದಾಯದ ವಿಚಾರದಲ್ಲಿ ಸ್ವಲ್ಪ ಕಷ್ಟ ಏರುಪೇರು ಆದ್ರೂ ಕೂಡ ನಾವು ಮಾಡ್ತಾ ಹೋಗ್ಬೇಕು ಅನ್ನುವಂಥದ್ದು ನಿಮ್ಮ ಏನೋ ಒಂದು ಕಲ್ಪನೆ ಅಥವಾ ಒಂದು ಆಶಯ. ಸೊ ತಕ್ಕ ಮಟ್ಟಿಗೆ ಪ್ರೋತ್ಸಾಹ ಸಿಗ್ತಾ ಉಂಟು. ನೀವು ಬಹುಶಃ ಯಾವುದಾದ್ರೂ ಸರ್ಕಾರಿ ಇಲಾಖೆಯವರಿಂದ ಏನಾದರೂ ನಮಗೆ ಸ್ವಲ್ಪ ಸಹಾಯ ಕೊಡಿ, ಸಹಕಾರ ಕೊಡಿ ಅಂತ ಏನಾದರೂ ಕೇಳಿ ಪ್ರಯತ್ನ ಪಟ್ಟದುಂಟಾ ಸುರೇಖಕ್ಕ? ಇಲ್ಲ, ನಾವು ಇವತ್ತಿನ ನಮ್ಗೆ ಏನು ಎಂತದಂತ ಯಾರ ಹತ್ರ ಹೋಗ್ಬೇಕು ಏನು ಅಂತ ನಮ್ಗೆ ಆವಾಗ ಏನು ತಲೆಗೆ ಹೋಗಿಲ್ಲ. ನಾವು ಬಾಡಿಗೆದೇ ಇದು ಮಾಡ್ಕೊಂಡು ಹೋಯ್ತು. ಆದ ನಂತರ ನಮ್ಗೆ ಈ ಕಾರ್ಯಕ್ರಮ ಮಾಡುವಾಗ ಗುಡ್ಡೆ ಹೋಟ್ಲಲ್ಲಿ ಕಾರ್ಯಕ್ರಮ ಆಗುವಾಗ ರವಿ ಅಣ್ಣ ನಮ್ಗೆ ಬಂದು ಒಂದು ಹೇಳಿದ್ರು, ಇದರಲ್ಲಿ ನಾನೊಂದು ಇದ್ ಮಾಡಿ ಕೊಡ್ತೀನಿ, ನೀವೇನು ಇದ್ ಮಾಡ್ಬೇಡಿ, ನನ್ನ ಕೈಯಿಂದ ಆಗುವಷ್ಟು ಪ್ರಯತ್ನ ನಾನು ಮಾಡ್ತೇನೆ ಅನ್ನೋ ಭರವಸೆಯನ್ನು ಇಟ್ರು ನಮ್ಗೆ. ನಾನು ಸಾರ್ವಜನಿಕರ ಹತ್ರ ಕೂಡ ಅದನ್ನೇ ಕೇಳುವಂಥದ್ದು. ಯಾಕಂತ ಹೇಳಿದ್ರೆ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ತಾ ಇದ್ದಾರೆ ದೀಪಿಕಾ ಅವರು, ಸುರೇಖಾ ಅವರು, ಶಿಲ್ಪಾ ಅವರು. ಒಂದು ವೇಳೆ ಈಗ ನೀವು ಹಾದಿ ಬೀದಿಯಲ್ಲಿ ಹೋಗುವಾಗ ಹೇಳ್ತೀರಿ, ಯಾಕೆ ಮಂಗಳಮುಖಿಯರು ಭಿಕ್ಷೆ ಬೇಡಬೇಕು, ಅವರಿಗೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ವಾ, ಅವರಿಗೆ ದುಡಿಮೆ ಮಾಡ್ಲಿಕ್ಕೆ ಆಗೋದಿಲ್ವಾ ಅಂತ. ನೋಡಿ, ಅವರು ಅವರದೇ ಆದಂಥ ದುಡಿಮೆ ಮಾಡ್ತಾ ಇದ್ದಾರೆ. ಒಂದು ಕಲಾ ತಂಡವನ್ನು ಕಟ್ಟಿಕೊಂಡು ಪ್ರದರ್ಶನಗಳನ್ನು, ಅದರಲ್ಲಿ ಸಾಹಸ ಪ್ರದರ್ಶನಗಳನ್ನು ಮಾಡ್ತಾ ಇದ್ದಾರೆ, ನೃತ್ಯ ಪ್ರದರ್ಶನಗಳನ್ನು ಮಾಡ್ತಾ ಇದ್ದಾರೆ. ಅವರ ಸ್ವಾಭಿಮಾನದ ಬದುಕನ್ನು ಅವರು ಕಟ್ಟಿಕೊಳ್ತಾ ಇದ್ದಾರೆ. ಬಟ್ ಎಷ್ಟು ಕಷ್ಟ ಇದೆ, ದಿನದ 1,000 ರೂಪಾಯಿ ಬಾಡಿಗೆಯನ್ನೇ ಅವರು ತರುವಂಥ ಪರಿಕರಗಳಿಗೆ ನಾವು ಅವ್ರು ಕೊಡಬೇಕಾಗತ್ತೆ, ಜನರೇಟರಿಂದ ಹಿಡಿದು ಮೈಕ್ ಸೆಟ್ ತನಕದ್ದು. ಸೊ ಇವತ್ತಿನ ತನಕ ಕೂಡ ಅವರು ಇಷ್ಟು ವರ್ಷಗಳಿಂದ ಪ್ರತಿನಿತ್ಯ 1,000 ರೂಪಾಯಿ ಅವ್ರ ಪ್ರದರ್ಶನ ಇದ್ದ ದಿವಸ ಬಾಡಿಗೆ ಕೊಟ್ಕೊಂಡೇ ಬರ್ತಾ ಇದ್ದಾರೆ. ನಿಮಗೇನಾದರೂ ಸಹಾಯ ಮಾಡಬೇಕು ಅಂತ ಬುದ್ಧಿವಾದ ಹೇಳ್ತೀರಿ, ಪೇಟೆಯಲ್ಲಿ ಕಾರಲ್ಲಿ ಹೋಗುವಾಗೆಲ್ಲ ಯಾಕೆ ಇವ್ರು ಭಿಕ್ಷೆ ಬಿಡಬೇಕು, ದುಡಿಲಿಕ್ಕೆ ಆಗೋದಿಲ್ವಾ, ದುಡಿಮೆ ಮಾಡಲಿಕ್ಕೆ ಆಗೋದಿಲ್ವಾ ಅಂತ. ದುಡಿಮೆ ಮಾಡ್ತಾ ಇದ್ದಾರೆ, ಅವರು ದುಡಿಮೆ ಮಾಡ್ತಾ ಇದ್ದಾರೆ. ಏನಾದರೂ ಒಂದು ಸಣ್ಣ ಸಹಾಯ ಮಾಡಬೇಕು ಅಂತ ಅನಿಸಿದರೆ ಸುರೇಖಾ ಅವರ ಬ್ರಹ್ಮಲಿಂಗೇಶ್ವರ ಕಲಾ ಮಂಡಳಿಗೆ ಒಂದು ಸಣ್ಣ ಸಹಾಯ ಮಾಡಿ. ಖಂಡಿತ ಅವರು ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಎಷ್ಟು ಕಷ್ಟದ ಬದುಕು, ಎಷ್ಟು ತ್ರಾಸದ ಬದುಕು, ಮನೆ ಬಿಟ್ಟು ಬಂದು ಅವರ ಒಂದು ಸ್ವಂತ ಪರಿಶ್ರಮದಿಂದ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಅದಕ್ಕೆ ಈ ಊರೇ ಇವತ್ತು ಸಾಕ್ಷಿ. ಅವರ ಈ ಒಂದು ಕಾರ್ಯಕ್ರಮಕ್ಕೆ ಅಥವಾ ಅವರ ಕಲಾ ಮಂಡಳಿಗೆ ಏನಾದರೂ ನಿಮಗೆ ಒಂದು ಸಹಾಯ ಮಾಡಬೇಕು ಅಂತ ಅನಿಸಿದರೆ ಸಣ್ಣ ಒಂದು ಸಹಾಯವನ್ನು ಇವರ ತಂಡಕ್ಕೆ ಮಾಡಿ. ಇಲ್ಲ ಅಂದರೆ ಯಾರಾದರೂ ಸಹಾಯ ಮಾಡುವವರು ಇರಬಹುದು, ನಿಮ್ಮ ಆಸುಪಾಸಿನಲ್ಲಿ ಗೊತ್ತಿರುವವರು ಇರಬಹುದು. ಅಂಥವರಿಗಾದರೂ ಒಂದು ಏನು ಇವರ ಬಗ್ಗೆ, ಇವರ ಕಲಾ ತಂಡದ ಬಗ್ಗೆ, ಬ್ರಹ್ಮಲಿಂಗೇಶ್ವರ ಕಲಾ ಮಂಡಳಿ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಕೊಟ್ಟು, ಅಥವಾ ಈ ಪ್ರದರ್ಶನ, ಈ ಅವರ ಮಾತು ಇವತ್ತು ಯೂಟ್ಯೂಬ್ನಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಯಾರಿಗಾದರೂ ತೋರಿಸಿ ಆದರೂ ಇವರ ತಂಡಕ್ಕೆ ಅವ್ರು ಹೇಳುವಂಥ ಒಂದು ಪರಿಕರಗಳು, ಒಂದಷ್ಟು ಮೈಕ್ ಸೆಟ್, ಒಂದು ಸಣ್ಣ ಜನರೇಟರ್, ಇಂಥದ್ದೇನಾದರೂ ಅವ್ರಿಗೆ ಸಿಕ್ಕಿದರೆ ಅವರು ಖಂಡಿತ ಬದುಕು ಇನ್ನೂ ಒಳ್ಳೆಯದು ಮಾಡಿಕೊಳ್ಳಿಕ್ಕೆ 4-5 ಜನ ದುಡಿತಾರೆ ಅವರ ಈ ಒಂದು ತಂಡದಲ್ಲಿ. ಅವರಿಗೊಂದು ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಇಂಥ ಒಂದು ಪ್ರಯತ್ನ ನಿಮ್ಮ ಕಡೆಯಿಂದ ಕೂಡ ಆಗಲಿ ಅಂತ ನಾನು
ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಅಕ್ಕ ದೀಪಿಕಾ, ಈ ಒಂದು ಮಾತುಕತೆಗೆ ಬಂದದಕ್ಕಾಗಿ ಧನ್ಯವಾದಗಳು. ಅದೇ ರೀತಿ ಸುರೇಖಕ್ಕ, ನಿಮಗೂ ಧನ್ಯವಾದಗಳು. ಜೊತೆಗೆ ಶಿಲ್ಪಕ್ಕ, ನಿಮಗೂ ಕೂಡ ಧನ್ಯವಾದಗಳು. ಎಸ್, ನಾನು ಸ್ವಾವಲಂಬಿ ಮಂಗಳಮುಖಿಯರ ಬದುಕಿನ ಬಗ್ಗೆ ಇವತ್ತು ನಾವು ಮಾತಾಡಿದೆವು. ಎಸ್, ನಿಮಗೆ ಅರಿವಾಗಿದೆ ಅವರ ಕಷ್ಟ, ಅವರ ಬದುಕು, ಅವರ ಸಾಹಸ, ಜೊತೆಗೆ ಅವರ ಯಾತನೆ ಮತ್ತು ಅವರ ಪರಿಶ್ರಮ ಮತ್ತು ಅವರು ಸ್ವಾವಲಂಬಿಗಳಾಗಿ ಕನಸು ಕಟ್ಟಿಕೊಂಡು ಸಾಗ್ತಾ ಇರೋ ವಿಚಾರ. ಒಂದು ಸಣ್ಣ ಸಹಾಯ, ಬೆಂಬಲ ಮತ್ತು ಅವರ ಬಗ್ಗೆ ಒಂದು ಸಣ್ಣ ಅರಿವು ಮತ್ತು ಒಂದು ಒಳ್ಳೆಯ ಮನಸ್ಸು ನಿಮ್ಮಲ್ಲಿ ಇರಲಿ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು ನಾನು ಈ ಮಾತುಕತೆಯಲ್ಲಿ ಸಮಾಪನೆ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real #1 paint. SDM ಕಾಲೇಜು ಉಜಿರೆ.